ಹಂಸಲೇಖ ಅವರು ಪೇಜಾವರ ಶ್ರೀಗಳ ಬೆಂಗಳೂರಿನಲ್ಲಿರುವ ಬೃಂದಾವನದ ಮುಂಭಾಗದಲ್ಲಿ ಕ್ಷಮೆ ಯಾಚನೆ ಮಾಡಲಿ ಎಂದು ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಆಗ್ರಹಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪೇಜಾವರ ಶ್ರೀಗಳಿಗೆ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿ ಬಂದಾಗ ಎಲ್ಲರೂ ಜಾತಿ ಮತ ಭೇದವಿಲ್ಲದೆ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ ಬಗ್ಗೆ ಹಂಸಲೇಖ ಅವರು ಇಲ್ಲ ಸಲ್ಲದ ಹೇಳಿಕೆ, ಸಮಾಜದ ಭಾವನೆಗಳ ಮೇಲೆ ನೋವನ್ನ ಉಂಟು ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನಾತ್ಮಕವಾಗಿ ಅವರಿಗೆ ಯಾವ ಶಿಕ್ಷೆ ಬೇಕಾದರೂ ದೊರಕಲೆ, ಈ ಬಗ್ಗೆ ನಮ್ಮದೇನೂ ತಕರಾರಿಲ್ಲ. ಆದರೆ ಜನರ ಭಾವನೆಗಳ ಧ್ವನಿಯಾಗಿ ಹೇಳುವುದೇನೆಂದ್ರೆ, ಪೇಜಾವರ ಶ್ರೀಗಳ ಬೃಂದಾವನ ಬೆಂಗಳೂರಿನ ವಿದ್ಯಾಪೀಠದಲ್ಲಿದೆ. ಅದರ ಮುಂಭಾಗದಲ್ಲಿ ಅವರು ಹೋಗಿ ಕ್ಷಮೆ ಯಾಚಿಸಲಿ ಎಂದು ಹೇಳಿದರು. ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲರೂ ಸಂಭ್ರಮಿಸಿದ್ರು. ಈ ವಿಶ್ವದ ಜನ ಅದನ್ನು ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಇವರು ಸಮಾಜದ ಭಾವನೆಗಳ ಮೇಲೆ ಮಾಡಿದಂಥ ಅತ್ಯಾಚಾರ ಎನ್ನುವಂಥದ್ದು, ಆ ನೆಲೆಯಲ್ಲಿ ನಾವು ಇದನ್ನು ಸ್ವೀಕಾರ ಮಾಡ್ತೇವೆ. ಖಂಡಿತವಾಗಿ ಇದು ಅತ್ಯಾಚಾರ. ಭಾರತದ ಘನ ಸರ್ಕಾರ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಿ, ಸಂವಿಧಾನಾತ್ಮಕವಾದ, ಅದು ಸರ್ಕಾರಕ್ಕೆ ಬಿಟ್ಟದ್ದು. ಅವರು ಹೇಳಿದರು, ನಾನು ಭಾವನಾತ್ಮಕವಾಗಿ ಹೇಳಿಬಿಟ್ಟೆ, ನನ್ನ ಹೆಂಡತಿ ಹೇಳಿದ್ಲು ಅಂತ ನಾನು ಬಂದು ಕ್ಷಮೆ ಕೇಳ್ತಾ ಇದ್ದಂತ. ಏನು ಸ್ವಾಮಿ ಇದು? ಮನೆಯ ಒಳಗೆ ಸಮೇತ ಮಾತನಾಡುವಾಗ ಬಹುಶಃ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಸಂವಿಧಾನ ಮಾತಾಡುವಾಗ ಅದಕ್ಕೊಂದು ಸಂವಿಧಾನ ಅಂತಿದೆ, ಅದಕ್ಕೊಂದು ಕ್ರಮ ಅಂತಿದೆ. ಈ ತರಹದ ಒಂದು ಅವರ ಆ ಶಬ್ದ ಪ್ರಯೋಗ ನಾನಿಲ್ಲಿ ಮಾತಾಡಲಿಕ್ಕೆ ಬಯಸುವುದಿಲ್ಲ. ನಮ್ಮ ನಾಲಿಗೆ ಹೇಸಿಗೆ ಆಗಬಾರ್ದು. ಬಹುಶಃ ಈ ದೃಷ್ಟಿಯಲ್ಲಿ ನಾವಿಷ್ಟೇ ಆಗ್ರಹ ಮಾಡುವಂಥದ್ದು, ನಾವು ಹಾಗೆ ಮಾಡಿ ಹೀಗೆ ಮಾಡಿ ಆ ಶಿಕ್ಷೆ ಮಾಡಿ, ಅದು ಸಂವಿಧಾನ ನೋಡಿಕೊಳ್ತದೆ. ಜನರ ಭಾವನೆಗಳಿಗೆ ಧಕ್ಕೆಯಾಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹರಿಕೃಷ್ಣ ಪುನರೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.